ಚಿಂತಾಮಣಿ ತಾಲೂಕಿನಾದ್ಯಂತ ಸುಮಾರು 25 ಸರ್ಕಾರಿ ಶಾಲೆಗಳ ದುರಸ್ತಿ ಕಾರ್ಯವನ್ನು ಪ್ರಾರಂಭಿಸಿದ್ದು ಮುಂದಿನ ದಿನಗಳಲ್ಲಿ ಉಳಿದ 50 ಶಾಲೆಗಳ ದುರಸ್ತಿಯನ್ನ ಮಾಡಲಾಗುವುದು ಎಂದು ಶಾಸಕ ಜೆಕೆ ಕೃಷ್ಣಾರೆಡ್ಡಿ ತಿಳಿಸಿದರು. ಚಿಂತಾಮಣಿಯ ಬೂರಮಾಕಲಹಳ್ಳಿ, ಚಿಕ್ಕಬೊಮ್ಮನಹಳ್ಳಿ ಮತ್ತು ಚಿನ್ನಸಂದ್ರ ಗ್ರಾಮಗಳಲ್ಲಿ 8444 ಅನ್ನೋ ಶೀರ್ಷಿಕೆ ಯೋಜನೆಯಲ್ಲಿ 60 ಲಕ್ಷ ವೆಚ್ಚದಲ್ಲಿ 5 ನೂತನ ಕೊಠಡಿಗಳ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ತಾಲೂಕಿನ ಹಳೆಯ 75 ಸರ್ಕಾರಿ ಶಾಲೆಗಳಿಗೆ ದುರಸ್ತಿ ಅವಶ್ಯಕತೆ ಇದ್ದು ಸರ್ಕಾರಕ್ಕೆ ಅನುದಾನ ಬಿಡುಗಡೆ ಮಾಡುವಂತೆ ಮನವಿ ಸಲ್ಲಿಸಲಾಗಿತ್ತು. ಆದರೆ ಸರ್ಕಾರ ಪ್ರಸ್ತುತ 25 ಶಾಲೆಗಳನ್ನ ಉನ್ನತ ಮಟ್ಟದಲ್ಲಿ ದುರಸ್ತಿ ಮಾಡಿ ಉಳಿದ ಶಾಲೆಗಳ ದುರಸ್ತಿಗೆ ಮತ್ತೊಮ್ಮೆ ಅನುದಾನ ನೀಡಲಾಗುವುದು ಅಂತ ಸೂಚಿಸಿದೆ. ಈ ಹಿನ್ನೆಲೆಯಲ್ಲಿ 25 ಶಾಲೆಗಳ ದುರಸ್ತಿಗೆ 5 ಕೋಟಿ ಅನುದಾನ ಮಂಜೂರು ಮಾಡಿದ್ದು ಸದರಿ ಅನುದಾನದಲ್ಲಿ 25 ಶಾಲೆಗಳ ಕಾಮಗಾರಿ ಪ್ರಾರಂಭವಾಗಿದೆ ಎಂದರು. ಒಟ್ಟು 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ 8443 ಶೀರ್ಷಿಕೆ ಯೋಜನೆ ಅಡಿಯಲ್ಲಿ ಡೆಪಾಸಿಟ್ ಕಾಂಟ್ರಿಬ್ಯೂಷನ್ ಅನ್ನುವಂಥ ಒಂದು ಯೋಜನೆ ಅಡಿಯಲ್ಲಿ 60 ಲಕ್ಷ ರೂಪಾಯಿಯಲ್ಲಿ 5 ಶಾಲಾ ಕೊಠಡಿಗಳ ಒಂದು ಶಂಕುಸ್ಥಾಪನೆಯನ್ನು, 2 ಶಾಲಾ ಕೊಠಡಿಗಳು ಬೂರಮಾಕಲಹಳ್ಳಿಯಲ್ಲಿ ಮತ್ತು 1 ಕೊಠಡಿ ಚಿಕ್ಕಬೊಮ್ಮನಹಳ್ಳಿಯಲ್ಲಿ, ಇನ್ನು 2 ಕೊಠಡಿಗಳು ಚಿನ್ನಸಂದ್ರದಲ್ಲಿ, ಒಟ್ಟು 5 ಕೊಠಡಿಗಳಿಗೆ ಇವತ್ತು 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಚಾಲನೆಯನ್ನು ಕೊಟ್ಟಿದ್ದೇವೆ. ಇದು 3 ತಿಂಗಳೊಳಗೆ ಈ ಕಾಮಗಾರಿ ಪೂರ್ಣ ಮಾಡಿ ಸುಸಜ್ಜಿತವಾದಂಥ ಕಟ್ಟಡವನ್ನು ಈ ಗ್ರಾಮಸ್ಥರಿಗೆ ಮತ್ತು ಬೂರಮಾಕಲಹಳ್ಳಿ ಆ ಶಾಲೆಯಲ್ಲಿ ಮತ್ತು ಚಿನ್ನಸಂದ್ರ ಈ 3 ಕೂಡ 3 ತಿಂಗಳೊಳಗೆ ಗುಣಮಟ್ಟದಿಂದ ಕೂಡಿರ್ತಕ್ಕಂಥ ಕೊಠಡಿಗಳನ್ನು ನಾವು ಸಮರ್ಪಣೆಯನ್ನು ಮಾಡ್ತೀವಿ. ನಾವು 5 ಕೋಟಿ ರೂಪಾಯಿಗಳನ್ನು ಈಗಾಗಲೇ 5 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿಸಿ ಈಗಾಗಲೇ ಕೆಲಸಗಳು ನಡೀತಾ ಇದೆ. 25 ಕಡೆ ಕಾಮಗಾರಿಗಳು ಕೆಲಸ ನಡೀತಾ ಇದೆ. ಇನ್ನು ನಾವು 75 ಕಾಮಗಾರಿಗಳಿಗೆ ಶಾಲೆಗಳಿಗೆ ಕೊಟ್ಟಿದ್ವಿ. ಆದರೆ ಸರ್ಕಾರ ಅಷ್ಟಕ್ಕೆ ಬೇಡ, ಇದು ಸ್ವಲ್ಪ ಚೆನ್ನಾಗಿ ಮಾಡೋದಕ್ಕೆ ನಾವು ಅದನ್ನು 50 ಶಾಲೆಗಳನ್ನು ಕಡಿಮೆ ಮಾಡಿ 25 ಶಾಲೆಗಳನ್ನು ಈಗಾಗಲೇ ನಾವು ಕೊಟ್ಟಿದ್ದೇವೆ. ಈಗಾಗಲೇ ಕೆಲಸ ಕೂಡ ನಡೀತಾ ಇದೆ. ಉಳಿದಿರ್ತಕ್ಕಂಥ ಕಟ್ಟಡಗಳಿಗೆ ಈ ಸಾಲಿನಲ್ಲಿ ಹಣವನ್ನು ತಗೊಂಡು ಅದನ್ನು ಕೂಡ ಪೂರ್ಣಗೊಳಿಸುವಂಥದ್ದನ್ನು ಮಾಡ್ತೀವಿ. ಇನ್ನು ಈಗ ಗುದ್ದಲಿ ಪೂಜೆ ಮಾಡಿರುವ ಕಾಮಗಾರಿಗಳನ್ನ 3 ತಿಂಗಳ ಒಳಗೆ ಪೂರ್ಣಗೊಳಿಸುವಂತೆ ಸೂಚಿಸಿದ್ದಾರೆ ಹಾಗೂ ಗುಣಮಟ್ಟದಿಂದ ಕೂಡಿರಬೇಕು ಅಂತ ತಿಳಿಸಿರುವುದಾಗಿ ಹೇಳಿದ್ರು. ಈ ವೇಳೆ ಗ್ರಾಮದಲ್ಲಿ ಅಂಗನವಾಡಿ ಇಲ್ಲದೆ ಹಳೆಯ ಕಟ್ಟಡದಲ್ಲಿ ಮಕ್ಕಳನ್ನ ಸೇರಿಸ್ತಾ ಇದ್ದು ನೂತನ ಕಟ್ಟಡ ನಿರ್ಮಾಣ ಮಾಡಿಸಿಕೊಡಲು ಶಾಸಕರಿಗೆ ಮನವಿ ಸಲ್ಲಿಸಿದ್ರು. ಇದೇ ವೇಳೆ ಅಂಗನವಾಡಿಗೆ ನಿವೇಶನ ನೀಡುವಂತೆ ಪಿಡಿಒ ಶಂಕರಪ್ಪಗೆ ಮನವಿ ಸಲ್ಲಿಸಿ 1 ತಿಂಗಳು ಕಳೆದ್ರೂ ಸ್ಥಳ ಸೂಚಿಸಿಕೊಡದ ಪಿಡಿಒಗೆ ಶಾಸಕರು ತರಾಟೆಗೆ ತೆಗೆದುಕೊಂಡ್ರು. ಸಾರ್ವಜನಿಕರ ಕೆಲಸ ಮಾಡಕ್ಕಾಗಿಲ್ಲ ಅಂದ್ರೆ ನೀವೇನಕ್ಕಿರೋದು ಅಂತ ಅನೂರು ಗ್ರಾಮ ಪಂಚಾಯಿತಿ ಪಿಡಿಒಗೆ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ತರಾಟೆ ತೆಗೆದುಕೊಂಡ್ರು. ಏನು ನೀವು ಪಬ್ಲಿಕ್ ಇಂಟ್ರೆಸ್ಟ್ ನೀವು ಪಿಡಿಒ ಆದ್ಮೇಲೆ ನೀವು ಒಂದು ಅರ್ಜಿ ಕೊಟ್ಟ ಮೇಲೆ ಎಲ್ಲ ಓದಬೇಕು, ಏನೇನು ಕೊಟ್ಟಿದ್ದಾರೆ ಅಂತ ಓದಿದ್ಯಾ? ಮತ್ತೆ ಏನ್ ಮಾಡಿದ್ಯಾ? ನಾನು ಹೇಳಿದ್ದೀನಿ, ನೀವು ಬಂದು ನೋಡಿ ಸೆಲೆಕ್ಟ್ ಮಾಡ್ಕೊಡ್ರಿ. ಅವ್ರೇನು ಅವ್ರ ಮನೆ ಈ ಮಕ್ಕಳಿಗೋಸ್ಕರ ಅಲ್ವಾ? ಕನಿಷ್ಠ ಈ ತರ ಸಾರ್ವಜನಿಕರ ಮುಂದೆ ಹಿಂಗ ಅನ್ಸ್ಕೊಂಡು ಆಮೇಲೆ ಮಾಡ್ಬೇಕಾ? ಎಷ್ಟು ದಿವಸ ಆಯ್ತು ಅರ್ಜಿ ಕೊಟ್ಟವ್ರು? 1 ತಿಂಗಳಿಂದ ಏನ್ ಮಾಡಿದೆ? ಏನ್ ಕತ್ತೆ ಕಾಯ್ತಾ ಇದ್ದ? 1 ತಿಂಗಳಿಂದ ಮಾಡ್ತೀರಾ ನೀವೆಲ್ಲ? ನೀವು ಒಬ್ಬ ಒಂದು ಪಂಚಾಯತಿ ವ್ಯಾಪ್ತಿಗೆ ಪಿಡಿಒ ಆದ್ಮೇಲೆ ಒಂದು ಅರ್ಜಿ ಕೊಟ್ಟ ಮೇಲೆ ಅವ್ರ ಮನೆ ಕೇಳ್ತಾ ಇದಾರ ಮನೆ ಕಟ್ಕೊಳ್ಳೋದಕ್ಕೆ? ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ.